ಬಟಾಟೆ ಗಸಿ ಇದು ಸಹ ನಮ್ಮದು ತೋಟದ್ದು. ಡೈರೆಕ್ಟ್ ಗಸಿ ಆಗುದು, ಬಟಾಣಿ ಮತ್ತೆ ಆಗುದು. ಇವರಿಗೆ ಒಟ್ಟಿಗೆ ಡ್ಯಾನ್ಸ್ ಮಾಡುದು. ಹೌದು, ಮದುವೆ ಆಯಿತು, ಬಾಲೆ ಆಗಿದೆ. ಒಂದು ನಂಜಿ ಒಂದು ಕಟ್ಟಾಣ ಮಲ್ಲೆ. ಬ್ಯಾಕ್ ದೀಕ್ಷ ವ್ಲಾಗ್ ಎಂಚುಲರ್ ಮಾತೆಲ್ಲ ದಾದ ಗೊತ್ತುಂಡೆ ಎಂಕಲ್ಲ ಎನ್ನ ಮಿಗ್ದಿ ಪಂಡ ಎನ್ನ ಮಿಗ್ದಿ ಮೇಘನ ಹುಡಿಗೆ ಬೈದಿನಿ ಅಂಚ ಹಲ್ದಿ ಅಲ್ಪ ಸ್ಟಾರ್ಟ್ ಆಂಡು ಈ ತೆಂಕುಲಡೆ ಪೋಪು ಮಾತೆಲ್ಲ ಮೂಲೆ ಇತ್ತೆಂಕುಲು ಅಡೆ ಪೋಪನು ಬಲೆಂಕುಲು ಮೆಹಂದಿ ಸಾರಿ ಹಲ್ದಡೆ ಪೋಯಿ ದಾದ ಪ್ರಾಬ್ಲಮ್. ಯಾನಿಂಚ ಕೈದ ಕೈಲ ಬರ ಪಾನಿಪುರಿ ತಲಕ ನೀರ ಪೋತಲ್ ಸೊ ಎಂಕುಲಿತ್ತೆ ಮುಲ್ಪ ಅಂಬುಜ ಉನೊಂದುಲ್ಲಲ್ ತುಲಿ ಗೈಸ್ ಬಲೆ ಬಲೆ ಗೈಸ್ ಒಲ ಸಿತ್ತನೆ ಪಲ್ಪಲ ಒಲ್ಪಲ ಒಲ ಸಿತ್ತನೆ ಒಲ್ಪಲ್ಲ ಒಲ ಸಿತ್ತನೆ ಅಂಚ ಓಲೆಂಗಿನ ಅಶ್ವಗಂಧ ಪರ್ಪಲ್ ಗೆ ಸಪುರಾರ ಎಂಕ್ಲ ಕ್ಯಾಮರಾಮ್ಯಾನ್ ಮೇರು ಬೊಕ್ಕ ಎಂಕ್ಲ ಕ್ಯಾಮರಾಮ್ಯಾನ್ ಲ ವಿಡಿಯೋಗ್ರಾಫರ್ ಲ ಒರಿ ನೇ ಈ ಪಂಜೋತುಲೆ ಪ್ಲೇಟ್ ಖಾಲಿ ಇದು ಮದಿಮಲ್ನ ಅಪ್ಪೆ ಫುಲ್ ಖುಷಿ ಟುಲಿರ್ ಪದಿಮಲ್ನ ಅಪ್ಪೆ ಇದು ಮದಿಮಲ್ನ ಚಿಕ್ಕಮ್ಮ ವೆರನ್ ತೂದು ಪಾರೆನ್ನ ವ್ಲಾಗ್ ನಿಕ್ಲಿ ಇದು ಮದಿಮಲ್ನ ಮಲ್ಲ ಪಲೈ ಮದಿಮೆ ಆತಂಡು ಪ್ರಯೋಜನ ಸೆಕೆಂಡ್ ಅಕೌಂಟ್ ಓಪನ್ ಇದ್ದಿ ಬಾಬಿ ಬರುವೇರಿದ್ದೆ ಇದು ಮದಿಮಲ್ನ ಮಲ್ಲ ಪಲೈ ಇದು ಎಲ್ಲಿಯ ಪಲೈ ಮೆರ್ನ ಗುರ್ತೊಂಡತೆ ಎಂಕ್ಲ ಬಯಕೆದ ಮಾಮು ಅಲದಿ ಜೋರ್ ಪಾತಿರ್ಲಿಕ್ಕೆ ಏನು ಜಿ ಮುಂದೆ ಬಂದ್ರೆ ನಿಮ್ಮ ಮುಖ ದೊಡ್ಡದು ಬರ್ತದೆ. ರಾಧಪುರ ಐಟಮ್ ಉಂಡು ಮೇರಿತ್ತೆ ನಮಕ್ ಪಂಪೆರೆ ಕೋಸ್ಟಲ್ ಕ್ಯಾಟ್ರೆಸ್ ಪೊಣ್ಣಿದ್ರೆ ಹೇಳಿ ಒಂದು ಅವರಿಗೆ ಪೊಣ್ಣಿದ್ರೆ ಹೇಳಿ ಪೊಣ್ಣಿದ್ರೆ ಹೇಳಿ ಗಾಣಿಗಾಯ್ತಾ ಪೊಣ್ಣಿದ್ರೆ ಹೇಳಿ ಹುಡುಕಲ್ಲ ಪಾಪ ಜವಾನಿ ಆಯ್ತಾ ಈ ಪೊಣ್ಣಿಗೆ ಉಪಕಾರ ಉಂಟು ಅದಕ್ಕೆ ಪಾಪ ಆಯ್ತಾ ಪಾಪ ಜವಾನಿ ಮತ್ತೆ ಇಲ್ಲಿ ಬರ ಉಪ್ಪರ್ ತೋರಿಸ್ತೇನೆ. ಇದು ನೋಡಿ ಕೋಸ್ಟಲ್ ಕ್ಯಾಟ್ರಸ್ ಈಗ ಝೂಮ್ ಮಾಡಿ ಹೊರಗೆ ಹೋಗಿ ಆಯ್ತಾ ಫುಲ್ ಬರ್ಬೇಕು ಫುಲ್. ಈಗ ಉಪ್ಪಿನಕಾಯಿ ಇದು ಕುಕ್ಕಿಂಗ್ ಇಂದ ಮಾಡಿದ್ದು ಮತ್ತೆ ಸ್ವಲ್ಪ ಅರೆಪ ಹಾಕಿದ್ದು ಅಲ್ಲ ಈಗ ಉಪ್ಪಿನಕಾಯಿ ಸೀದಾ ಮಲ್ಲ ತಮ್ಮಲ್ಲಿಗೆ ಮೆಲ್ಲ ಐಸ್ ಸಾಬಾಸ್. ಇದು ಮಲ್ಲ ತಮ್ಮಲ್ಲಿ ಬಂದದ್ದು ಲೇಟ್ ಆಯ್ತಾ, ಇವರು ಬಂದದ್ದು ಲೇಟ್. ಮಾತ್ರ ಇವರೊಂದು ಪ್ರಾಮಿಸ್ ಮಾಡಿದ್ವಿ ಇವತ್ತು ಮೆಣಸಿನ ಖರ್ಚು ಎಲ್ಲ ಅವ್ರಿಗೆ ಕೊಡ್ತಾರಂತೆ.
ಬರ್ಲಿ ಗೂಗಲ್ ಪೇ ಯಾವ್ದು ಬೇಕು ನಿಮ್ಗೆ? ಗೂಗಲ್ ಪೇ ಬೇಕಾ, ATM ಬೇಕಾ, ಗೂಗಲ್ ಪೇ ಫೋನ್ ಪೇ ಬೇಕಾ? ಒಂದು ಲತ್ತನೆ, ಇದು ಲತ್ತನೆಯಿಂದ ಮಾಡಿದ್ದು. ಲತ್ತನೆ ಉಪ್ಪು ಕರಿ ಆಯ್ತಾ? ಇದು ನಮ್ಮದೇ ತೋಟದ್ದು ಲತ್ತನೆ. ಅಂದು ಇದು ಬಟಾಣಿ ಗಸಿ, ಇದು ಸಹ ನಮ್ಮದೇ ತೋಟದ್ದು. ಡೈರೆಕ್ಟ್ ಗಸಿ ಆಗುದು, ಬಟಾಣಿ ಮತ್ತೆ ಆಗುದು. ಇದು ನುಪ್ಪು ರೈಸಿಂದ ಮಾಡಿದ್ದು. ಇದು ಸಾರು ಈಗ ನಾವು ಕೈಲಿಲ್ಲ, ಈಗ ಸಮಯ ಪೂದು ಎಲ್ಲಿಂದ ಕೈಲಿ ಯಾರ ಇದು ನೋಡಿ ಟೊಮೆಟೊ ಸಹ. ಬನ್ನಿ ಬನ್ನಿ ಬನ್ನಿ, ಅವರಲ್ಲಿ ಅತ್ತ ಕಡೆ ಮಿನ್ನೇರ್ ಸಹ ಇದು ಪಪ್ಪಡ, ಉರ್ದಿನ ಒಪ್ಪಡ. ಅಲ್ಲೇ ಯಾರು ಪಾರ್ ತೋಷ್ಪೊಂದುಲ್ಲೇರು ಪಾಯಸ. ಇದು ನೋಡಿ, ಇದು ಪಾಯಸ ಮಾಡುವ ಹಾಕುವ ಕ್ರಮ ಹೇಗೆ ನೀವು ತೋರಿಸಿ. ಅವರು ಎಷ್ಟು ಬೇಕಾದ್ರೂ ತಿಂತಾರೆ. ಇವರು ನೋಡಿ, ಈಗ ತಿನ್ಲಿಕ್ಕೆ ನಾನು ಹೇಳಿದಲ್ಲ, ಆಗ ಬಟ್ಟೆ ಇಷ್ಟು ತಿಂದ್ರಿ. ಈಗ ಪಾಯಸ 4 ಪ್ಲೇಟ್ ತಿಂತಿದ್ದೆ. ವೈಟ್ ಬರ್ಪಣಪ್ಪ ಅಂದು. ಹೌದು, ಮಕ್ಕಳ ಮಧ್ಯೆ ತಿನ್ನಿ. ಮುಂಚೆ ತೋರಾಕ್ಬೇಕು. ಹೌದೌದು. ಇದು ಚೌಲಿ. ಇಲ್ಲಿ ಎಂತ ಗೊತ್ತಾ, ಇಲ್ಲಿ ಬೆಚ್ಚಿ ಹಾಕಿದ್ರೆ ಇಲ್ಲಿ ಚೌಲಿಯಾಗಿ ಬರ್ತದೆ. ಸತ್ಯವ ಅಂಡ ಈಗ ಮತ್ತೆ ಫೋನಲ್ಲಿ ಇದ್ದಾಗೆ ಮಾಡುದು. ಫೋನ್ ಯಾರು ಬರುದಿಲ್ಲ. ಅಣ್ಣ ಇರಲ್ಪ ಕಪ್ಪು ಬರ್ಪಾರ ಪೊಣ್ಣು ತಿಕ್ಕುಜಿರಿ ತುಂಬಾ ಎಷ್ಟು ಒಂದು ಅಂಚಿ. ಇದು ನೋಡಿ ಲಿಖಿತ ಅಂತೆ ನೋಡಿ. ಇದು ಇವ ಒಮ್ಮೆ ಪೋಲಿ ಒಮ್ಮೆ ರಚಿತ್ನಲ್ಲ ಅವರ ಹತ್ರ ಮಾತಾಡ್ತಾರೆ. ಸತ್ಯ ಹೇಳು, ಯಾರ ಹತ್ರ ಕೇಳಿ ನನ್ನ ಫ್ರೆಂಡ್ ಅಂತ ಮಾತಾಡು. ಪೂರ ಫ್ರೆಂಡ್. ಇಷ್ಟು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದೆ ಇದೇ ಇಷ್ಟು ಇಂಥದ್ದೆಲ್ಲ ನಾವು ಎಷ್ಟು ನೋಡ್ಲಿಲ್ಲ. ಸಸಿಗಳನ್ನು ಸಸಿದಾರ ಅಂತ ಮಾಡ್ತೇವೆ ಅಲ್ಲ, ಒಂದು ರೋಹಿಣಿಯನ್ನು ರಾಯಲ್ ಅಂತ ಮಾಡ್ತೇವೆ. ಇದು ನೋಡಿ, ಇವತ್ತು ಮತ್ತೆ ನಮ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಉಂಟು. ಇವಾಗ ಮೇನ್ ಗುರುಗಳು ಅಂತ ಹೀಗೆ ಮದಿಮಲ್ಲ ಕಮನ್ ಪೋಲ್ ತೂಲೆಗೆ. ಇದು ನೋಡಿ ನಿಮ್ಮ ಲಾಗಿನ ಮೇನ್ ಇವರು ಒಣಸು ಮಾಡ್ಲಿಕ್ಕಿಂತನೇ ಬಂದದ್ದು. ಮತ್ತೆ ನಾನು ಮೊಬೈಲಲ್ಲಿ ಎಂತ ಹೇಳುದು ನಾನು ಬೊಲ್ದು ಬರಂದಿಲ್ಲ ಅಂತ ಹೇಳುದು. ಇದು ನೋಡಿ ಎಷ್ಟು, ಇದು ನೋಡಿ ಬಟಾಣಿ ಗಸಿಯೇ ಜಾಸ್ತಿ, ಉಪ್ಪು ಕಡಿಮೆ. ನೋಡಿ ಇವಳು ಸಹ ಹೋಗಿಲ್ಲ ಅವಳ ಬಟ್ಟಲಿ. ಹೌದು ಆಯ್ತಾ? ಮತ್ತೆ ಎಂತ ಹೇಳಲಿಕ್ಕಿಲ್ಲ, ಮತ್ತೆ ಇವಳು ಎಂತ ಗೊತ್ತಿಲ್ಲ. ಗಂಡ ದುಬೈಗೆ ಹೋದ್ಮೇಲೆ ಸಪ್ರ ಆಗಿದೆ ಅಲ್ಲ. ಆಯ್ತಾ? ಹೌದೌದು. ಇದು ನನ್ನ ಮಾಮಿನ ಮಗಳು, ಫಸ್ಟ್ ಇದ್ದು ಮಾಮಿನ ಮಗಳು. ಮತ್ತೆ ನನ್ನನ್ನು ಬಿಟ್ಟು ಮದುವೆ ಆದದ್ದು. ಆಯ್ತಾ? ಹೌದು, ನಾನು ಲೈನ್ ಹೋಗಿ ಇವರು ದೊಡ್ಡದಿದ್ರು. ಮತ್ತೆ ನನಗೆ ನಾನು ಮದುವೆ ಆಗೋದಂತ ಅವರು ಮುಂಚೆ ಮದುವೆ ಆಗಿ ಈಗ 2 ಮಕ್ಕಳು ಮಾಡಿದ್ದಾರೆ, ಗೊತ್ತಾಗುದಿಲ್ಲಲ್ಲ. ಇವರು ನಮ್ಮ ಕಲ್ಯಾಣ ದೊಡ್ಡ ಅಂತ ನಮ್ಮ ಕುಟುಂಬದಲ್ಲಿ ಭಾರಿ ಫೇಮಸ್ ಇವರು. ಹೌದು, ಉಲಾಗ ಇದು ಬಮ್ಮೆ ಕಂಡ. ನಾನು ಮತ್ತೆ ಇವರು ಎಂತ ಎಲ್ಲಿ ಮದುವೆ ಆಗಲಿ ನಾವು ಮತ್ತೆ ಇವರಿಗೆ ಒಟ್ಟಿಗೆ ಡ್ಯಾನ್ಸ್ ಮಾಡೋದು. ಹೌದು, ಅವ್ರಿಗೆ ಗೊತ್ತು. ಈಗ ಬಿಲಿ ಬರ್ತದೆ ಈಗ. ಸತ್ಯ ಇವರು ಪಾಯಸ ತಿನ್ನುವುದು ನೋಡುವುದೇ ಒಂದು ಚಂದ. ಇವರು ನೋಡಿದ್ದಾರೆ, ನಾನು ಹೇಳಿದಲ್ಲಿ ಇವರು ಎಷ್ಟು ತಿಂತಾರೆ. ಗಡಿ ಬರ್ತಾ ಇದ್ದಾರೆ, ಎಲ್ಲಿ ನೋಡಿದ್ರೆ ಇವರೇ ಬರೋದು. ಇದು ನಿಮ್ಮ ಲಾಗಿನ ಅವ್ರದ್ದು ಅಮ್ಮ. ಆಯ್ತಾ? ಇದು ಈಗ ನಮಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಉಂಟು. ಇವರು ಮತ್ತೆ ಇವರು ಗುರುಗಳು. ಆಯ್ತಾ? ಇದು ಗುರುಗಳು. ಇವರ ಅಮ್ಮ. ಆಯ್ತು, 2 ಮಕ್ಕಳಿದ್ದಾರೆ, ಒಬ್ಬ ದುಬೈಯಲ್ಲಿದ್ದಾನೆ. ಫುಲ್ ಪಾಸ್ ಇವರು. ಮಗ ಮಾತ್ರ ಬೊಲ್ದು ರಟ್ತಾ ಇದ್ದಾನೆ ಅಲ್ಲಿ. ಇದು ಇವರ ಅಪ್ಪ, ಇವರ ಗಂಡ. ನಿಮಗೆ ಡೌಟ್ ಇಲ್ಲಲ್ಲ? ಇವರ ಗಂಡ. ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ತೋರಿಸ್ತೇನೆ. ಇವರು ನಮ್ಮ ಕುಟುಂಬದಲ್ಲಿ ಡೀಸೆಂಟ್ ಅಂದ್ರೆ ಇವರು. ಅವನೊಂದು 26 ಸೆಕೆಂಡ್. ನಮ್ಮ ಕುಟುಂಬದಲ್ಲಿ ಡೀಸೆಂಟ್ ಅಂದ್ರೆ ಇವರಿಗೆ ಮರಳು ಕಟ್ಟಿ, ಮತ್ತೆ ಶಿಸ್ತು ಅಂದ್ರೆ ಇವರು ಅಂದ್ರೆ ಶಿಸ್ತು. ಮತ್ತೆ ಇವರು ಈಗ ನೋಡ್ಲಿಕ್ಕೆ ಮಾತ್ರ ಜವನ. ಮದುವೆ ಆಯಿತು, ಬಾಲ್ಯ ಆಗಿದೆ. ಇವರಿಗೆಲ್ಲರೂ ಒಂದು ಕಂಗ್ರಾಚುಲೇಷನ್ ಹೇಳಿ, ಹೊಸಾತ್ ಬಾಲ್ಯ ಆದದ್ದು. ಹೌದು ಅಂತ ಹೇಳಿ ಮಾಮ್. ಮೊನ್ನೆ ಬಾಲ್ಯ ಆದದ್ದು. ಇದು ಮೂಂಕು ಮತ್ತೆ ಅದು ಬಾಲ್ಯದ ಮೂಂಕು ಒಂದೇ. ಮೆರಣ ಮರಪ ಜಯಪಾಲ ಕನ್ನಡ ಬಂದಿದ್ದ ಮೆರಣ ಜೂಮ್ ಅನ್ಪ
ಒನ ಸೂಪರ್ ಯಾ ಅಂದ ನಿಮ್ಮೋಲ್ ಕಲುವೆದಿ ಅಲ್ಲಿಂದ ಎನ್ನ ಮೆಗ್ದಿನ ಒಣಸ್ಮನ್ ಬೇರೆ ಬುಡ್ಪುನೇ ಜಯಪಲ ಇವರು ನನ್ನ ಅಮ್ಮ ಆಯ್ತಾ, ಇವರು ನನ್ನ ಅಮ್ಮ. ಇವರೊಂದು ಗುಂಪಿದ ಅಧ್ಯಕ್ಷತೆಯಾಗಿ ಒಂದು ಮಸ್ತ್ ಸರಿ ಆಯ್ತು. ನಮಗೆ ಯಾವಾಗ ಇವರು ಗುಂಪಿನ ಅಧ್ಯಕ್ಷತೆ ಹೋಗುತ್ತಾರೆ ಅಂತ ಕಾಯ್ತಾ ಇದ್ದೇವೆ. ಮೋಲ್ ಕುದುರೆದಿ ಮೋಲ್ ಎನ್ನ ಫಸ್ಟ್ ಮೋಲ್ ಎನ್ನ ಸೆಕೆಂಡ್ ಚುರುಕು ಚುರುಕು ಮೆಣಸಿನ್ಕಾಯಿ ಬಣ್ಣ ಮೋಲೆ ಭಾರಿ ಜೋರು ಗೊತ್ತಿಲ್ಲ, ಭಾರಿ ಜೋರು. ಅಣ್ಣ ಮೇರ್ನ ಕಂಡ ನಿನ್ನತ್ತೆ ಪಾಪ ಪಂಡ ಪಾಪ ಮಸ್ತ್ ಎಡ್ಡ ಜನ ಎನ್ನ ಬೆಸ್ಟ್ ಬಾವಿ ಒಂದು ನಂಜಿ ಒಂದು ಕಟ್ಟಾಣ ಮಲ್ಲೆ ಜಾನೆ ಪಾಡು ಬಾವಾ ವಿ ಮಿಸ್ ಯು ಬಾವಾ ಸರು ಬಾವಾ ವಿ ಮಿಸ್ ಯು. ಎಂಕ್ಲಿಗೂ ಎಲ್ಲಿಗೂ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ ಮೆಹಂದಿಗೂ. ಸೊ ಇದೇನು ಸ್ಟೇಜ್ ಫುಲ್ ಆತಜಿ. ಸೊ ಎಲ್ಲಗೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಂದಿಲ್ಲ ಅಂಚ ಬರ್ಕೊಂಡು ತೂಕ ನಮ್ಮ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ಲಿ. तुमसे मिलके दिल का है जो हाल क्या करे, हो गया है कैसा ये कमाल क्या करे, तुमसे मिलके दिल का है जो हाल क्या करे, हो गया है कैसा ये कमाल. ಎಲ್ಲನೇ ಮೆಹಂದಿ. ಸೊ ಐಕ್ ಇತ್ತೆಂಕುಲ್ ಗಂಟೆ ಒಂದು 11 ಜನ ಬಂದು ಇತ್ತ ಪ್ರಾಕ್ಟೀಸ್ ಮಾಡ್ತಾ ಈ ಸಲ ಕಪ್ ನಮ್ದೆ ಮುಗಿಂಡು ಈ ವ್ಲಾಗ್ ವಿನ್ ಔಟ್ ಸಪೋರ್ಟ್ ಫಾರ್ RCB ವಿನ್ ಔಟ್ ನಂಗೆ RCB ಬಾರ್ ಯಾನ್ RCB ದ ಜರ್ಸಿ ದ ತೊಂದೆ ಈ ವ್ಲಾಗ್ ನಾನು ಇಡೇನೆ ಎಂಡ್ ಮಾಡ್ತೊಂದಿಲ್ಲ. ನಿಕ್ಲೆ ಇಷ್ಟ ಒಂದು ಲೈಕ್ ಮನ್ಪಿ ಶೇರ್ ಮನ್ಪ್ಲೆ ಅಂಚನೆ ಬಾಯ್. ನಮ್ಮನ ಎಲ್ಲದ ವ್ಲಾಗ್ ತಿರ್ಗ ಮೆಹಂದಿದ ವ್ಲಾಗ್ ಬಾಯ್ ಬಾಯ್ ಸಿಯಾ ಟೇಕ್ ಕೇರ್ ಬಾಯ್.